ಸಂತೋಷದ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷದ ಚುನಾವಣಾ ಕಚೇರಿಯನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿಕೊಟ್ಟು ಬಹಳಷ್ಟು ಭಾವನಾತ್ಮಕವಾಗಿ ಮಾತಾಡಿ, ಬಹುಶಃ ಇಲ್ಲಿ ಸೇರಿದಂತಹ ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತರ ಕಣ್ಣಿನಲ್ಲಿ ಒಂದು ಬಿಂದು ಕಣ್ಣೀರು ಬರುವಂತಹ ರೀತಿಯಲ್ಲಿ ಮಾತಾಡಿ ನಮಗೆಲ್ಲರಿಗೂ ಕೂಡ ಹುರಿದುಂಬಿಸಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕಿ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರೇ, ಎರಡು ಬ್ಲಾಕ್ ಕಾಂಗ್ರೆಸ್ಸಿನ ಸಮರ್ಥ ಅಧ್ಯಕ್ಷರು ಎಂ ಬಿ ವಿಶ್ವನಾಥರವರು ಮತ್ತು ಡಾಕ್ಟರ್ ರಾಜಾರಾಮ್ ಅವರಿದ್ದಾರೆ. ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ನಮ್ಮೆಲ್ಲರ ಆತ್ಮೀಯರು ಗೌರವಾನ್ವಿತರಾದಂತಹ ಅಶೋಕ್ ಕುಮಾರ್ ರೈ ಅವರಿದ್ದಾರೆ, ಶ್ರೀಮತಿ ಅಶೋಕ್ ಕುಮಾರ್ ಅವರಿದ್ದಾರೆ, ಅವರ ತಾಯಿಯವರು, ಅವರ ಕುಟುಂಬಸ್ಥರಿದ್ದಾರೆ. ನನ್ನ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಮೊಹಮ್ಮದ್ ಬಡಗುರ್ನವರವರು ಪ್ರಸ್ತಾಪ ಮಾಡಿದರು, ಕಾಂಗ್ರೆಸ್ ಪಕ್ಷ ಜಾತಿ ಮತ ಧರ್ಮದ ವ್ಯತ್ಯಾಸ ಇಲ್ಲದೆ ಒಂದು ಅತ್ಯಂತ ಪ್ರಬಲವಾದಂತಹ ಜಾತ್ಯತೀತವಾದಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವು ನೋಡುವಾಗ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಯಾಕೆಂತಂದ್ರೆ ಎಲ್ಲ ಸಮುದಾಯದ, ಎಲ್ಲ ಜಾತಿ, ಎಲ್ಲ ವರ್ಗದ ಜನರು ಸಕ್ರಿಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಅಶೋಕ್ ಕುಮಾರ್ ಅವರಿಗೆ ಬೆಂಬಲ ಕೊಡುತ್ತೇವೆ ಎಂಬ ಸಂದೇಶ ಕೊಡುವಂತಹ ಕಾರ್ಯಕ್ರಮ ಇವತ್ತು ಆಗಿದೆ ಎಂಬುದು ನಮಗೆಲ್ಲರಿಗೂ ಸಂತೋಷಕರವಾದ ವಿಚಾರ. ಏನೇ ಇರಲಿ, ಹೆಚ್ಚು ಮಾತಾಡುವಂತಹ ಒಂದು ಸಮಯ ಅಲ್ಲ, ವೇದಿಕೆ ಕೂಡ ಅಲ್ಲ. ಏನೇ ಇರಲಿ, ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಶೋಕ್ ಕುಮಾರ್ ಅವರನ್ನು ಅಧಿಕೃತವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆ ಮಾಡುವಂತಹ ಅವಕಾಶಗಳಾಗಿವೆ. ಬಹುಶಃ ಇವತ್ತು ನಮಗಿರುವಂತಹ ಮುಂದಿನ ಜವಾಬ್ದಾರಿ, ಮುಂದಿನ ಸವಾಲುಗಳಂತಿದೆ. ಕಳೆದ 5 ವರ್ಷಗಳಲ್ಲಿ ನಾವು ನಮ್ಮ ಕ್ಷೇತ್ರದಲ್ಲಿ ಶಾಸಕರಿಲ್ಲದಂತಹ ಸಂದರ್ಭ, ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು 5 ವರ್ಷದಲ್ಲಿ ಮಾಡಿದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳು, ಜನಪರವಾದಂತಹ ಕೆಲಸ ಕಾರ್ಯಗಳು ನೆನಪಿಟ್ಟುಕೊಳ್ಳುವುದರ ಮುಖಾಂತರ ಅದೇ ಸಂದರ್ಭದಲ್ಲಿ ಕಳೆದ 5 ವರ್ಷ ನಾವು ಪಟ್ಟಂತ ಯಾತನೆ ಏನಿದೆ, ನಾವು ಪಟ್ಟಂತಹ ದುಃಖ ಏನಿದೆ, ನಾವು ಪಟ್ಟಂತ ಅಸಹಾಯಕತೆಯ ಒಂದು ವ್ಯವಸ್ಥೆ ಏನಿದೆ, ಅದನ್ನು ಇವತ್ತು ಹೋಗಲಾಡಿಸುವಂತಹ ಸಂದರ್ಭ ಏನಂತಂದ್ರೆ ಅಶೋಕ್ ಕುಮಾರ್ ಅವರನ್ನು ನಾವೆಲ್ಲರೂ ಒಟ್ಟಾಗಿ ಪಕ್ಷದ ಕಾರ್ಯಕರ್ತರು ನಿಸ್ವಾರ್ಥ ಮನೋಭಾವನೆಯಿಂದ ಯಾವುದೇ ರೀತಿಯ ಅಪನಂಬಿಕೆ ಅಪಸ್ವರಗಳಿಗೆ ಅವಕಾಶ ಕೊಡದಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಇಚ್ಛಾಶಕ್ತಿಯಿಂದ, ಹೋರಾಟ ಮನೋಭಾವನೆಯಿಂದ ನಮ್ಮ ಪಕ್ಷ ಗೆಲ್ಲಬೇಕು, ಅಶೋಕ್ ಕುಮಾರ್ ಗೆಲ್ಲಬೇಕು, ಆ ಮೂಲಕ ನಾವೆಲ್ಲರೂ ಗೆಲ್ಲಬೇಕು, ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರ ಬರಬೇಕು ಎಂಬ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾದಂತ ಅವಶ್ಯಕತೆ ಇದೆ. ಅದು ಇವತ್ತಿನ ಅನಿವಾರ್ಯತೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೆ. ಯಾಕೆಂದರೆ ಇದು ಬಿಜೆಪಿಯ ದೌರ್ಬಲ್ಯದ ಬಗ್ಗೆ, ಆಡಳಿತ ವೈಫಲ್ಯದ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಮಾತಾಡಿ ಹೋಗುವುದಿಲ್ಲ. ಬಹುಶಃ ಅದನ್ನು ಮಾತಾಡಿದ್ರೆ 2 ದಿವಸ ಮಾತಾಡಿದ್ರು ಸಾಕಾಗದಂತ, ಆ ಮುಗಿಯದಂತ ಕಥೆಗಳು ಇವತ್ತು ಬಿಜೆಪಿ ಪಕ್ಷದ್ದು ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಮನೆಗೆ ಹೋಗುವಂತ ಕೆಲಸ ಇವತ್ತು ಮಾಡಬೇಕು. ನಾನು ಒಂದು ಮಾತು ಹೇಳ್ತಾ ಇದ್ದೇನೆ, ನಮಗೆಲ್ಲರಿಗೂ ಜವಾಬ್ದಾರಿ ಇದೆ. ಯಾಕೆ ಜವಾಬ್ದಾರಿ ಅಂತಂದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾಪಕ್ಷ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಈ ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ಇವತ್ತು ಅನೇಕ ಕೊಡುಗೆಗಳನ್ನು ಕೊಟ್ಟಂತ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು, ಈ ಕಾಂಗ್ರೆಸ್ ಪಕ್ಷದ ಈ ದೇಶಕ್ಕೆ ಬಲಿದಾನ ಮಾಡಿದಂತ ಶ್ರೀಮತಿ ಇಂದಿರಾ ಗಾಂಧಿ ಅನುಯಾಯಿಗಳು, ನಾವು ಶ್ರೀಮಾನ್ ರಾಜೀವ್ ಗಾಂಧಿ ಅವರ ಅನುಯಾಯಿಗಳು. ಇದನ್ನು ನಾವು ಇವತ್ತು ಗಮನದಲ್ಲಿ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಾದಂತ ಜವಾಬ್ದಾರಿ ನಮಗಿದೆ. ಇವತ್ತು ಬಿಜೆಪಿ ಅಭ್ಯರ್ಥಿ ಬಗ್ಗೆ ಅಥವಾ ಬಿಜೆಪಿ ವೈಫಲ್ಯದ ಬಗ್ಗೆ ನಾವು ಇವತ್ತು ಮಾತಾಡುವಂತ ವಿಚಾರ ಅಲ್ಲ. ಆದ್ರೆ ಒಂದು ವಿಚಾರ ಏನಂತಂದ್ರೆ, ಇವತ್ತು ಶಾಸಕರಿಗೂ ಗೊತ್ತಿರುವಂತಹ ಆಶಾ ತಿಮ್ಮಪ್ಪ ಗೌಡರು, ಅಶೋಕ್ ಕುಮಾರ್ ಅವರಿಗೂ ಗೊತ್ತಿರುವಂತವರು, ನಾನು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಸಂದರ್ಭದಲ್ಲಿ ನಾನು 3 ಸಲ ಸದಸ್ಯರಾದಲ್ಲಿ, ಅವರು ಕೂಡ 2 ಸಲ 3 ಸಲ ಆಗಿದ್ದಾರೆ. 1 ಸಲ ಇರಲಿಲ್ಲ, 2 ಸಲ ನನ್ನೊಟ್ಟಿಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತವ್ರು. ನಾನೊಂದು ಹೇಳ್ತೇನೆ, ಯಾರು ತಪ್ಪು ತಿಳ್ಕೊಳ್ಬೇಡಿ. ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆಗಳಲ್ಲಿ ಸರಿಯಾಗಿ ಮಾತಾಡಲಿಕ್ಕೆ, ಯಾವುದೇ ಮಾಹಿತಿಯನ್ನು ಪಡ್ಕೊಳ್ಳಲಿಕ್ಕೆ ಇವತ್ತು ಸಾಮರ್ಥ್ಯ ಇಲ್ಲದಂತ ಒಬ್ಬರನ್ನು ಇವತ್ತು ನಮ್ಮ ಬಿಜೆಪಿ ಪಕ್ಷದ ಅಭ್ಯರ್ಥಿಯನ್ನು ಮಾಡಿದಂತಂದ್ರೆ ಅವರಿಗೆ ಎಷ್ಟು ಒಂದು ರೀತಿಯಲ್ಲಿ ನಾವು ಗೆಲ್ತೇವೆ ಅಥವಾ ಗೆಲ್ಬಹುದು, ಯಾವುದೇ ರೀತಿಯಲ್ಲಿ ನಾವು ಇರ್ಬೋದು ಎಂಬ ರೀತಿಯ ಆ ಒಂದು ಮದ ದುರಂಕಾರ ಬಿಜೆಪಿಗೆ ಬಂದಿದೆ. ಆ ದುರಂಕಾರದ ವಿರುದ್ಧ, ಆ ಒಂದು ಅಹಂಕಾರದ ವಿರುದ್ಧ, ಆ ಮನದ ವಿರುದ್ಧ ನಾವು ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಕೆಲಸ ಮಾಡಬೇಕಾಗಿದೆ.
ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಮತ್ತೊಂದು ವಿಚಾರ ನಾನು ನಿನ್ನೆ ಕೂಡ ಹೇಳಿದೆ, ಬಿಜೆಪಿಯಲ್ಲಿ ಭಿನ್ನಾಭಿಪ್ರಾಯ ಇದೆ, ಇದು ರಾಜ್ಯ ಮಟ್ಟದಲ್ಲಿ ಭಿನ್ನಾಭಿಪ್ರಾಯ ಇದೆ. ಜಗದೀಶ್ ಶೆಟ್ಟರ್ ಅವರೇ ಕಾಂಗ್ರೆಸ್ ಬಿಜೆಪಿಯನ್ನು ಬಿಡುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಆ ಬಿಜೆಪಿಯ ವ್ಯವಸ್ಥೆ ಏನಾಗಬಹುದು, ಬಿಜೆಪಿಯ ಪರಿಸ್ಥಿತಿ ಏನು, ಬಿಜೆಪಿ ಎಲ್ಲಿ ಹೋಗ್ತದೆ, ಎಲ್ಲಿ ಮೂಲಕ ನಮಗೆ ಸಂತೋಷ ಆಗ್ತಾ ಇದೆ. ಯಾಕಂತಂದ್ರೆ ಕಳೆದ ಅವಧಿಯಲ್ಲಿ ಅವರು ಮಾಡಿದಂತ ದ್ರೋಹ, ಅವರು ಮಾಡಿದಂತ ಆಡಳಿತ ದುರಾವಸ್ಥೆ, ಜಾತಿ ಧರ್ಮದ ಹೆಸರಿನಲ್ಲಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿದಂತ ರೀತಿ ನಮಗೆ ಒಂದು ದುಃಖ ಆ ಸಂದರ್ಭದಲ್ಲಿ ಆದರೂ ಕೂಡ ಇವತ್ತು ನಮಗೆ ಸಂತೋಷ ಆಗ್ತಾ ಇದೆ. ಜಗದೀಶ್ ಶೆಟ್ಟರ್ ಪಕ್ಷ ಬಿಡ್ತಾರೆ, ಲಕ್ಷ್ಮಣ ಸವದಿಯವರು ಪಕ್ಷ ಬಿಡ್ತಾರೆ. ಇದಕ್ಕಿಂತ ದೊಡ್ಡ ದುರಂತ ಬಿಜೆಪಿ ಏನಾದರೂ ಬೇಕಾ ಎಂಬುದನ್ನು ತಿಳ್ಕೊಂಡು, ಆದ್ರೆ ಒಂದು ಮಾತು, ಅವರಲ್ಲಿ ಭಿನ್ನಾಭಿಪ್ರಾಯ ಇದೆ, ನಾವು ಆರಾಮವಾಗಿರೋಣ, ಅಶೋಕ್ ಕುಮಾರ್ ಗೆಲ್ತಾರೆ ಎಂಬ ರೀತಿಯ ಆತ್ಮವಿಶ್ವಾಸವನ್ನು ನಾವು ಬಿಡುವುದರ ಮುಖಾಂತರ ಅಶೋಕ್ ಕುಮಾರ್ ಗೆಲ್ತಾರೆ, ನಾವು ಗೆಲ್ಲಿಸಬೇಕೆಂಬ ರೀತಿಯಲ್ಲಿ ನಾವು ಇವತ್ತು ಕೆಲಸ ಮಾಡಬೇಕಾದ ಈ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಕೆಲಸ ಮಾಡಬೇಕಾದಂತ ಅವಶ್ಯಕತೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಒಂದು ಮಾತು ಕೊನೆಯದಾಗಿ ಹೇಳ್ತಾ ಇದ್ದೇನೆ. ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಬರಬೇಕು, ಅಶೋಕ್ ಕುಮಾರ್ ಇವತ್ತು ಶಾಸಕರಾಗಬೇಕು, ನನಗೆ ಸರ್ಕಾರದ ಸವಲತ್ತುಗಳು ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸಗಳಾಗಬೇಕು. ಅದಕ್ಕಿಂತಲೂ ಹೆಚ್ಚಿನಾಗಿ ನಾನು ನನ್ನ ನನ್ನ ಪ್ರೀತಿಯ ಪಕ್ಷದ ಕಾರ್ಯಕರ್ತರಲ್ಲಿ ಬರಬೇಕಂದ್ರೆ ನಾವು ಒಂದೇ ತಾಯಿಯ ಮಕ್ಕಳಾಗಿ ಬರಬೇಕು, ಭಾರತ ತಾಯಿಯ ಮಕ್ಕಳಾಗಿ ನಾವು ಬದುಕಬೇಕು. ಜಾತಿ ಧರ್ಮದ ವ್ಯತ್ಯಾಸ ಇರಬಾರ್ದು, ಅವನು ಅಲ್ಲಿಗೆ ಬರಬಾರ್ದು, ಇವನು ಇಲ್ಲಿಗೆ ಬರಬಾರ್ದು, ಆ ಸಂತೆಗೆ ಇವ ಬರಬಾರ್ದು, ಅಲ್ಲಿ ಅದು ಕೊಡಬಾರ್ದು, ಇದು ಮಾಡಬಾರ್ದು ಅಂತ ಹೇಳುವಂತ ವಿಚಾರ ಏನಿದೆ ಅದೆಲ್ಲವೂ ಕೂಡ ಹೋಗ್ಬೇಕು. ನಾವೆಲ್ಲರೂ ಒಂದು ವಿಪರೀತ ಮನೋಭಾವನೆ ಬರಬೇಕು, ಜಾತಿಯ ವ್ಯತ್ಯಾಸ ಇರಬಾರ್ದು. ನಾವು ನಮ್ಮ ಧರ್ಮದ ಎಲ್ಲರೂ ಕೂಡ ಆ ಧರ್ಮದ ಚೌಕಟ್ಟಿನೊಳಗೆ ನಾವು ನಮ್ಮ ಜೀವನವನ್ನು ಮಾಡುವ ಆ ಸಂದರ್ಭದಲ್ಲಿ ಎಲ್ಲ ಧರ್ಮದ, ಎಲ್ಲ ಜಾತಿ, ಎಲ್ಲ ವರ್ಗದ ಜನರನ್ನು ಪ್ರೀತಿಸುವುದರ ಮುಖಾಂತರ ಅವರು ಕೂಡ ನಮ್ಮವರು. ಇವತ್ತು ಮತ್ತೊಂದು ಧರ್ಮ ಇನ್ನೊಂದು ಧರ್ಮ ಇಲ್ಲ, ಎಲ್ಲರೂ ಕೂಡ ಸಹೋದರ ಧರ್ಮದವರು. ಆ ರೀತಿಯ ಮನೋಭಾವನೆ ಬರಬೇಕಾದ್ರೆ ಇದಕ್ಕೆಲ್ಲ ಪರಿಹಾರ ಅಶೋಕ್ ಕುಮಾರ್ ಅವರು ಶಾಸಕರಾಗಬೇಕು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಹಾಪದ್ರು ಒಂದು ವಿಚಾರ ಹೇಳಿದ್ರು. ಏನು ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಬೊಮ್ಮಾಯಿ ಅವರು ಇರ್ಬೋದು, ಇದು ಮತ್ತೊಬ್ಬರು ಇರ್ಬೋದು, ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತೇವೆ ಅಂತ ಹೇಳಿ ಘೋಷಣೆಯಿಂದ ಏನು ಹೊರಟಿದ್ದಾರೆ. ಇವತ್ತು ಬಿಜೆಪಿ ಮುಕ್ತವಾಗಿ ಕರ್ನಾಟಕವನ್ನು ಪರಿವರ್ತನೆ ಆಗ್ತದೆ, ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ನಾವೆಲ್ಲರೂ ಒಂದಾಗಬೇಕು, ಒಗ್ಗಟ್ಟಾಗಬೇಕ ಮಾತನಾಡಿ ಸಂದರ್ಭದಲ್ಲಿ ನಾನು ಕೊನೆಯದಾಗಿ ಹೇಳುತ್ತಾ, ಶ್ರೀಮತಿ ಶಕುಂತಲಾ ಶೆಟ್ಟಿಯವರು ಈ ಕಚೇರಿಯನ್ನು ಅಧಿಕೃತ ಉದ್ಘಾಟನೆ ಮಾಡಿದರು. ಅತ್ಯಂತ ಶುದ್ಧವಾದ ಮನಸ್ಸಿನಿಂದ, ಪರಿಶುದ್ಧವಾದಂಥ ಹೃದಯದಿಂದ, ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕೆಂಬ ರೀತಿಯ ಹುಮ್ಮಸ್ಸಿನಿಂದ ಅವರು ಇವತ್ತು ಕಚೇರಿ ಉದ್ಘಾಟನೆ ಮಾಡಿದರು. ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ಬಹುಶಃ ಅವರು ಮಾತಾಡುವಾಗ ನಮ್ಮ ಕಣ್ಣಿಗೆ ಎಲ್ಲರೂ ಕೂಡ ಒಂದು ರೀತಿಯ ಆನಂದ ಭಾಷಣದ ಒಟ್ಟಿಗೆ ಒಂದು ರೀತಿಯ ಏನೋ ಒಂದು ರೀತಿಯ ಬದಲಾವಣೆಯ ಭಾವನೆಗಳು ನಮ್ಮ ಮನಸ್ಸಿಗೆ ಬಂದಿದೆ. ನಾನು ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರ ಮಾರ್ಗದರ್ಶನ ನಮಗೆ ಬೇಕು. ಅವ್ರು ಹೇಳಿದ್ರು 2 ಸಲ ನಾನು ಗೆದ್ದಿದ್ದೇನೆ, 4 ಸಲ ಸೋತಿದ್ದೇನೆ ಅಂತ. ಎಷ್ಟು ಸಲ ಸೋತರು, ಎಷ್ಟು ಸಲ ಗೆದ್ದರೂ ಕೂಡ ಚುನಾವಣೆಯಲ್ಲಿ ಎದುರಿಸುವಂತಹ ರೀತಿಯ ಎಲ್ಲ ಆ ಒಂದು ಕಾರ್ಯಕ್ರಮದ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡಂತ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು ನಮಗೆಲ್ಲರಿಗೂ ಮಾರ್ಗದರ್ಶನ ಕೊಡಬೇಕು. ಅದರ ಒಟ್ಟಿಗೆ 2 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಬಹುಶಃ ವಿಶ್ವನಾಥ್ ಮತ್ತು ಡಾಕ್ಟರ್ ರಾಜು ಸಜ್ಜನ ಅಧ್ಯಕ್ಷರು, ಯಾವುದೇ ರೀತಿಯ ಅಹಂಭಾರ ಅಥವಾ ಆಡಂಬರ ಅಥವಾ ವೈಭವ ಅಥವಾ ಹಾಗೆ ಹೀಗೆ ಯಾವುದೂ ಕೂಡ ಅವಕಾಶ ಕೊಡದೆ ಅತ್ಯಂತ ಒಂದು ಸಜ್ಜನ ರೀತಿಯ 2 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. ಅವರನ್ನು ಮುಂದಿಟ್ಟುಕೊಂಡು ನಾವೆಲ್ಲ ಪಕ್ಷದ ಕಾರ್ಯಕರ್ತನ ಹೆಸರಲ್ಲಿ ಹೋಗೋದಿಲ್ಲ, ಎಲ್ಲರೂ ಕೂಡ ಒಟ್ಟಾಗಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವ ಮುಖಾಂತರ ಮುಂದೆ ಬರುವಂತಹ ಚುನಾವಣೆ ಇದೆ, ತಾಲೂಕು ಪಂಚಾಯತ್ ಚುನಾವಣೆ ಬರುವಂತಹ ಸಂದರ್ಭ ಇದೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ, ಬರುವ ವರ್ಷ ಪಾರ್ಲಿಮೆಂಟ್ ಚುನಾವಣೆ ಇದೆ. ಎಲ್ಲ ಚುನಾವಣೆಯಲ್ಲಿ ಕೂಡ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರ ಒಂದು ಉತ್ಸಾಹದಲ್ಲಿ ಎಲ್ಲ ಚುನಾವಣೆಯಲ್ಲಿ ಕೂಡ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುಕ್ತವನ್ನಾಗಿ ಮಾಡುವಂತ ಕೆಲಸ ನಾವು ಕೂಡ ಎಲ್ಲರೂ ಕೂಡ ಮಾಡಬೇಕಾಗಿದೆ. ಅಶೋಕ್ ಕುಮಾರ್ ಅವರು ನಾವು ಮಟ್ಟಿಗೆ ಇದ್ದೇವೆ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಒಂದು ಒಳ್ಳೆಯ ಅವಕಾಶಕ್ಕಾಗಿ ವಂದಿಸಿ ನಾನು ಮಾತ್ರ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಶುಭ ದಿನ ಅಂತಹ ಈ ಶುಭ ದಿನದಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರಚಾರ ಸಮಿತಿ ಕಚೇರಿ ಇವತ್ತು ಶ್ರೀಮತಿ ಶಕುಂತಲಾ ಶೆಟ್ಟಿಯವರ ದಿವ್ಯ ಹಸ್ತದಿಂದ ದೀಪ ಪ್ರಜ್ವಲನ ಮೂಲಕ ಉದ್ಘಾಟನೆಗೊಂಡಿದೆ. ಆಗಿಂದಲೇ ನೋಡ್ತಾ ಇದ್ದೇನೆ, ಈ ದೀಪ ಅತ್ಯಂತ ಸುಂದರವಾಗಿ ಯಶಸ್ವಿಯಾಗಿ ಉರಿತಾ ಇದೆ. ಈ ಯಶಸ್ಸು, ಈ ಉರಿಯುವ ಕೆಲಸ ನಿರಂತರವಾಗಿ ನಡೀಲಿ, ಜ್ಯೋತಿ
ಸಮೃದ್ಧಿಯ ಬೆಳಕು, ಶಕ್ತಿಯ ಬೆಳಕು, ವಿಜಯದ ಬೆಳಕು ಸಂಕೇತ ಇವೆಲ್ಲ ಇದರಲ್ಲಿ ಕಾಣ್ತಾ ಇದೆ. ನಾವು ನಿನ್ನೆರನ್ನೆಲ್ಲ ಬಿಟ್ಟು ಇವತ್ತಿನಿಂದ ನಮ್ಮ ಆಸೆ ಆಕಾಂಕ್ಷೆ ನಮ್ಮ ಸಾಧನೆ ಏನು ಅದಕ್ಕಾಗಿ ತೊಡಗಿಸಿಕೊಳ್ಳೋಣ. ನಮ್ಮ ಧ್ಯೇಯ ಒಂದೇ, ಇನ್ನಿರುವಂಥದ್ದು ಕೇವಲ 24 ದಿವಸ ಮಾತ್ರ. ಈ ಅವಧಿಯಲ್ಲಿ ನಾವೆಲ್ಲ ಕಾರ್ಯಕರ್ತರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿಯುವಂತ ಒಂದು ಸಮಯ, ನಾವೇ ಅಭ್ಯರ್ಥಿಯಿಂದ ನೋಡಿಕೊಂಡು ದುಡಿಯುವಂತ ಸಮಯ. ಆದ್ರಿಂದ ಒಂದೇ ಉದ್ದೇಶ ಇರಬೇಕು, ನಮಗೆ ಈ ಪಕ್ಷ ಈ ಸಲ ಹೇಗಾದ್ರೂ ಗೆಲ್ಲಲೇಬೇಕು. ಆ ಮೂಲಕ ಕರ್ನಾಟಕದಲ್ಲಿ ಬದಲಾವಣೆಯನ್ನು ಕಾಣಬೇಕು, ನಮ್ಮ ಕ್ಷೇತ್ರದಲ್ಲಿ ಕೂಡ ಬದಲಾವಣೆಯನ್ನು ಕಾಣಬೇಕು. ಬಡಬಗ್ಗರಿಗೆ, ದೀನ ದಲಿತರಿಗೆ ಒಳ್ಳೆಯದಾಗುವಂತ ಕೆಲಸ ನಮ್ಮ ಕ್ಷೇತ್ರದಲ್ಲಿ ಶಾಸಕರ ಮೂಲಕ ಆಗಬೇಕು. ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸುವ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಈ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.